ಉಪಸ್ಥಿತರಿರುವಂತಹ ನಮ್ಮ ಜೆಸಿ ಮಂಗಲ ಗಂಗೋತ್ರಿಯ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತ್ಯಾಗಂ ಸರ್, ಅದೇ ರೀತಿ ಸ್ಥಾಪಕ ಅಧ್ಯಕ್ಷರು, ಅದೇ ರೀತಿ ನಮ್ಮ ಗೌರವ ಸಲಹೆಗಾರರಾದಂತಹ ಜೆಸಿಐ ಇದರ ಸಲಹೆಗಾರರಾಗಿರುವಂತಹ ಶ್ರೀಯುತ ಆನಂದ್ ಅಸೈಗೊಳಿ ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜೆಸಿಐ ಪ್ರಭಾಕರ್ ಜೋಗಿ ಸರ್, ಅದೇ ರೀತಿ ನಮ್ಮ ಆತ್ಮೀಯರು ಆಗಿರುವಂತಹ ಜೆಸಿ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಸರ್, ಅದೇ ರೀತಿ ಬಿದ್ದಿರುವಂತಹ ಎಲ್ಲ ನನ್ನ ಜೆಸಿ ಬಂಧು ಮಿತ್ರರನ್ನು ಹಾಗೂ ಸೇರಿರುವಂಥ ಎಲ್ಲ ಸಾರ್ವಜನಿಕರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೇವೆ. ಅದು ನಮ್ಮ ಜೆಸಿ ವಾಣಿಯನ್ನು ನಮ್ಮ ಜೆಸಿಐ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂತಹ ಪ್ರಭಾಕರ್ ಜೋಗಿ ಸರ್ ನಿರ್ವಹಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಜೈ ಜೆಸಿ ವತಿಯಿಂದ ಅದೇ ರೀತಿ ಜೆಸಿ ಮಂಗಲ ಗಂಗೋತ್ರಿ ಸಹಕಾರದೊಂದಿಗೆ ಇಂದು ನಡೆಯುವ ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯರಿಗೂ ಸ್ವಾಗತಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವವರು ನಮ್ಮ ಮಂಜನಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಅದೇ ರೀತಿ ಮಂಜನಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ನಮಗೆಲ್ಲರಿಗೂ ಚಿರಪರಿಚಿತರು ಶ್ರೀ ಮೊಹಮ್ಮದ್ ಅಸೈ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ನನ್ನ ಗುರುಗಳಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದರೆ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು. ಅದರಿಂದ ನನಗೆ ಒಂದು ಹೆಮ್ಮೆ ಆಗ್ತಾಯಿದೆ. ಯಾಕಂದರೆ ನನಗೆ ವಿದ್ಯೆ ಕಲಿಸಲು ಅವರ ಅಕ್ಕ ನನಗೆ ವಿದ್ಯೆ ಕಲಿಸಿದ್ದಾರೆ. ಅವರು ಕೂಡ ನನ್ನ ಈ ಒಂದು ಸಾಧನೆಗೆ ಅವರ ಗುರುಗಳಾಗಿರ್ತಾರೆ. ಯಾಕಂದರೆ ಇದೊಂದು ನನ್ನ ಹೆಮ್ಮೆಯ ಶಾಲೆ. ಯಾಕಂದರೆ ಇಲ್ಲಿ ಕಲಿತಿರೋದ್ರಿಂದ ನನ್ನ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಅದೇ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂಥ ದಯಾನಂದ್ ಮುಖ್ಯೋಪಾಧ್ಯಾಯರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಸೈಗೊಳಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತ. ಅದೇ ರೀತಿ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆಯಲ್ಲಿ ಇನ್ನೂ ಆಸೀನರಾಗಿದ್ದಾರೆ ಮಂಜನಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂತಹ ಮಂಜಪ್ಪ HS ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಅದೇ ರೀತಿ ಈ ವೇದಿಕೆಯಲ್ಲಿ ನಮ್ಮ IPP ಈ ದಿನದ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರು ಆದಂತಹ ಪವಿತ್ರ ಗಣೇಶ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮೆಲ್ಲರ ಎಲ್ಲ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹಿಸಿ ಬೆನ್ನೆಲುಬಾಗಿ ನಿಂತಹ ಪ್ರತಿಯೊಂದು ಕಾರ್ಯಕ್ರಮ ಅಚ್ಚುಕಟ್ಟ ಶಿಸ್ತುಬದ್ಧವಾಗಿ ಈ ಜೆಸಿ ಸಪ್ತಾಹ ಅಂಗವಾಗಿ ಗಂಗೋತ್ರಿ ಉತ್ಸವ ಅದ್ದೂರಿಯಾಗಿ ನಡೆಯಬೇಕು. 7 ದಿನ ಕಾರ್ಯಕ್ರಮ ನಿರಂತರವಾಗಿ ನಡೆಯಬೇಕು. ಅದರಲ್ಲಿ ಈ ದಿನದ ಕಾರ್ಯಕ್ರಮ ಒಂದಾಗಿರ್ತದೆ. ಇದಕ್ಕೆ ರುವಾರಿಯಾಗಿರುವಂತಹ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂಥ ತ್ಯಾಗಂ ಅರೆಕಳ ಇವರು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ನಮ್ಮ ಜೆಸಿಐನ ಮುಖ್ಯ ಸಲಹೆಗಾರರಾದಂಥ ಆನಂದ್ ಕೆ ಅಸೈಗೊಳಿ ನಿವೃತ್ತ ಪ್ರಾಧ್ಯಾಪಕರು, ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ನಮ್ಮ ಜೆಸಿ ಮಂಗಲ ಗಂಗೋತ್ರಿ ಘಟಕದ ಕಾರ್ಯದರ್ಶಿ ನಮ್ಮ ಪ್ರತಿಮಾ ಹೆಬ್ಬಾರ್, ಒಳ್ಳೆಯ ಕಾರ್ಯದರ್ಶಿ ಅಂತ ಹೇಳಿ ಖುಷಿ ಆಗ್ತದೆ. ಯಾಕಂದರೆ ಪ್ರತಿ ಒಂದು ವಿಷಯದಲ್ಲೂ ಜಾಗರಣೆ ಮಾಡಿ ನಮ್ಮ ಜೆಸಿ ಘಟಕವನ್ನು ಮುಂಚೂಣಿಯಲ್ಲಿ ಕೊಂಡೋಗ್ತಾ ಇದ್ದಾರೆ. ನನಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಾಥ್ ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಿರ್ತಾರೆ. ಅವರು ಕೂಡ ಪ್ರತಿಮಾ ಹೆಬ್ಬಾರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಬೇಕಾಗಿದೆ. ಅದೇ ರೀತಿ ನಮ್ಮ ಪೂರ್ವಾಧ್ಯಕ್ಷರುಗಳಾದಂಥ ಪ್ರಭಾಕರ್ ಜೋಗಿ, ಪ್ರಶಾಂತ್ ನಾಯಕ್ ಸರ್, ಅದೇ ರೀತಿ ನಮ್ಮ ಸದಸ್ಯರಾದಂಥ ಅಬೂಬಕರ್, ಅದೇ ರೀತಿ ಜಯಲಕ್ಷ್ಮಿ, ಕಮಲ್ ಶೆಟ್ಟಿಗಾರ್, ಅದೇ ರೀತಿ ಎಲ್ಲ ಜೆಸಿನ ಸದಸ್ಯ ಎಲ್ಲರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ದಿನದ ಈ ಶಾಲೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಕರನ್ನು, ಅದೇ ರೀತಿ ಈ ದಿನ ಕಾರ್ಡ್ ನೋಂದಣಿ ಮಾಡಲು ಬಂದಂತಹ ಎಲ್ಲ ಗ್ರಾಮಸ್ಥರನ್ನು, ಅದೇ ರೀತಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ದಿನದ ಆಯುಷ್ಮಾನ್ ಕಾರ್ಡ್ ನೋಂದಾಯಿಸಲು ಬಂದಂತಹ ನಮ್ಮ ತಂಡ ಈಗಾಗಲೇ ರೆಡಿಯಾಗಿದೆ. ಆ ತಂಡದ ಎಲ್ಲ ಸದಸ್ಯರನ್ನು ಕೂಡ ಈ ದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಂಥ ಎಲ್ಲರನ್ನೂ ನಾನು ಒಂದೇ ಸ್ವಾಗತಿಸಿ ನನ್ನ ಸ್ವಾಗತದ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಅದೇ ರೀತಿ ಇನ್ನು ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಈ ಮಂಗಲ ಗಂಗೋತ್ರಿ ಉತ್ಸವ ಏನಿದೆ ಇದರ
ಈ ಒಂದು ವಾರದ ಕಾರ್ಯಕ್ರಮದ ಬಗ್ಗೆ ಒಂದು ಸ್ಥೂಲ ಪರಿಚಯವನ್ನು ನೀಡುವುದಕ್ಕಾಗಿ ಮತ್ತು ನಮ್ಮ ಈ JCIಯ ಒಂದು ಪ್ರಸ್ತಾವಿತ ಭಾಷಣವಾಗಿ ಮಾಡಬೇಕಾಗಿ ನಮ್ಮ JCI ತ್ಯಾಗಂ ಸರ್ ಅಲ್ಲಿ ಘಟಕದ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಫ್ರಾಂಕಿ ಫ್ರಾನ್ಸಿಸ್ ಕುಟಿನವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೆ ಬಂದಿರುವಂತಹ ನಮ್ಮೆಲ್ಲರ ಮಿತ್ರರು, ಒಳ್ಳೆಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಮಂಜನಾಡಿ ಗ್ರಾಮವನ್ನು ಒಂದು ಒಳ್ಳೆಯ ಮಾದರಿ ಗ್ರಾಮವನ್ನಾಗಿ ಮಾಡಲು ಪ್ರಯತ್ನವನ್ನು ಮಾಡಿದಂತಹ ಮೊಹಮ್ಮದ್ ಅಸೈ ಅವರೇ, PDO ಅವರೇ, ನನ್ನ ಗೌರವ ಸಲಹೆಗಾರರಾಗಿರುವಂಥ ಆನಂದ ಕೆ ಅಸೈಹೊಳಿ ಅವರೇ, ನಮ್ಮೆಲ್ಲ JC ಮಿತ್ರರೇ, ಈ ನಮ್ಮ ಈ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳು ದಯಾನಂದ್ ಸರ್ ಅವರೇ, ಹಾಗೂ ನನ್ನೆಲ್ಲ JC ಮತ್ತು JC ಹತ್ರ ಬಂದವರು. ಒಂದು 2 ವಿಚಾರಗಳು ಮಾತ್ರ. ನಮಗೆಲ್ಲ ಗೊತ್ತಿದ್ದ ಹಾಗೆ JC ಸಂಸ್ಥೆ ಈ ವಟಾರದಲ್ಲಿ ಕಳೆದ ಒಂದು 11 ವರ್ಷಗಳ ಹಿಂದೆ ಜನ್ಮ ತಾಳಿ ಇವತ್ತಿಗೆ 11 ವರ್ಷ ಆಗಿದೆ. 11ನೇ ವರ್ಷದಲ್ಲಿ ನಮ್ಮ ಫ್ರಾಂಕಿ ಫ್ರಾನ್ಸಿಸ್ ಕುಟಿನವರು ನಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಅಸೆಗೋಳಿ ಪರಿಸರದಲ್ಲಿ ಬಹಳ ಒಳ್ಳೆಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕ್ರೀಡೆ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಹಲವಾರು ಸಮಾಜ ಸೇವೆಯಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನಿಂದಾದಂಥ ಸಹಾಯವನ್ನು ಈಗಾಗಲೇ ಮಾಡ್ತಾ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಈ ವರ್ಷ ಈ ನಮ್ಮ ಘಟಕ ಬಹಳ ಒಳ್ಳೆಯ ಕೆಲಸಗಳನ್ನು ಈ ಕೊರೋನಾ ಮಹಾಮಾರಿಯಿಂದಾಗಿ ನೇರವಾಗಿ ಹಲವಾರು ಜನಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಮಾಡಲಿಕ್ಕೆ ಆಗದಿದ್ದರೂ ಕೂಡ ಈ ಒಂದು ಆನ್ಲೈನಲ್ಲಿ, ಆಫ್ಲೈನ್ನಲ್ಲಿಲ್ಲ ಹಲವಾರು ಕಾರ್ಯಕ್ರಮಗಳು ಮಾಡುವ ಮುಖೇನ ನಮ್ಮ ಘಟಕ ಇವತ್ತು JC ಮಂಗಳಾಂಗೋತ್ರಿ ಘಟಕ ಈ ವಲಯದಲ್ಲೇ ಒಳ್ಳೆಯ ಮನ್ನಣೆಯನ್ನು ಪಡೆದುಕೊಂಡು ಮುಂಚೂಣಿಯಲ್ಲಿ ಇವತ್ತು ಇದೆ. ಹಾಗಾಗಿ ವಿಶೇಷವಾಗಿ ನಮ್ಮ ಫ್ರಾಂಕಿ ಫ್ರಾನ್ಸ್ ಕುಟಿನೋ ಅವರಿಗೆ ಮತ್ತು ಎಲ್ಲ ಸದಸ್ಯರಿಗೆ ತುಂಬ ಅಭಿನಂದನೆಗಳ ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ಸರ್ಕಾರದ ಹಲವಾರು ಯೋಜನೆಗಳಿದೆ. ಆ ಯೋಜನೆಗಳು ಯಾವ ರೀತಿ ಕಾರ್ಯಗತಗೊಳ್ತದೆ ಅದು ಬಹಳ ಪ್ರಾಮುಖ್ಯತೆ. ಇವತ್ತು ಎಲ್ಲ ಯೋಜನೆಗಳು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು, ಯಾವುದೇ ಯೋಜನೆಗಳಿದ್ರೂ ಕೂಡ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಒಪ್ಪಿಕೊಳ್ಳಲೇಬೇಕಾದಂಥ ವಿಚಾರ ಆಗಿದೆ. ಆ ನೆಲೆಯಲ್ಲಿ ಇವತ್ತು ಸಾಮಾಜಿಕ ಸಂಘಟನೆ ಆದಂತಹ ಈ JCI ಘಟಕ ಅಂತಹ ಕೆಲವು ಯಾವ ಯೋಜನೆಗಳಿದೆ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು, ಅದು ಜನರ ಬಳಿಗೆ ಹೋಗಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಹಲವಾರು ಕಾರ್ಯಚಟುವಟಿಕೆಗಳನ್ನು ಬಹಳ ಉನ್ನತ ಮಟ್ಟದಲ್ಲಿ ಮಾಡ್ತಾ ಬಂದಿದೆ. ತಮಗೆಲ್ಲ ಗೊತ್ತಿದ್ದಾಗೆ JC ಘಟಕ ಎನ್ನುವಂಥದ್ದು ಇದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ತಾವು ಫಸ್ಟಿಗೆ ಸರಿಯಾಗಬೇಕು ಮತ್ತು ಸಮಾಜವನ್ನು ಸರಿಪಡಿಸಬೇಕು ಎನ್ನುವಂಥ ಧ್ಯೇಯವನ್ನು ಇಟ್ಟುಕೊಂಡು ಇವತ್ತು ಈ ಮಂಗಳಾಂಗೋತ್ರಿ ಘಟಕ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಗಂಗೋತ್ರಿ ಉತ್ಸವ ತಮಗೆಲ್ಲ ಗೊತ್ತಿದ್ದ ಹಾಗೆ ಇದೊಂದು JC ಸಪ್ತಾಹ 7 ದಿನಗಳ ಕಾಲ ನಡೆಯತಕ್ಕಂಥ ಒಂದು ಉತ್ಸವವಾಗಿ ನಾವು ಮಾರ್ಪಾಡು ಮಾಡಿ ಅದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮೊನ್ನೆ ಗಂಗೋತ್ರಿ ಉತ್ಸವದ ಉದ್ಘಾಟನೆ ಆಯಿತು, ಬಹಳ ಒಳ್ಳೆ ರೀತಿಯಲ್ಲಿ ಆಯಿತು. ಅಲ್ಲಿ JC ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ಮತ್ತು ಡಿಸ್ಟಿಂಕ್ಷನ್ ಪಡೆದಂಥ ಉಳ್ಳಾಲ ವಲಯದ ಸುಮಾರು 25 ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಸನ್ಮಾನವನ್ನು ಮಾಡಿದ್ದೇವೆ. ತದನಂತರ ಮಡಿಕೆಯಲ್ಲಿ ಗೊಬ್ಬರವನ್ನು ತಯಾರಿಕೆ ಮಾಡೋದು ಹೇಗೆ ಅಂತ ರಾಮಕೃಷ್ಣ ಮಠದವರ ಒಂದು ವಿನೂತನವಾದ ಪ್ರಯತ್ನವನ್ನು ನಾವು ಎಲ್ಲ ನಮ್ಮ ಗುರುಮೇಯರಲ್ಲಿ ನಮ್ಮ ಕಮಲಾಕ್ಷ ಶೆಟ್ಟಿಗಾರ್ ಅವರ ನೇತೃತ್ವದಲ್ಲಿ ಅಲ್ಲಿ ನಾವು ತಿಳಿಯಪಡಿಸಿದ್ದೇವೆ. ಇವತ್ತು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಂತರ ನಾವು ಆನ್ಲೈನಲ್ಲಿ ಆಂಗ್ಲ ಮಾಧ್ಯಮ, ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಎಂಬುದನ್ನು ಪ್ರಾರಂಭ ಮಾಡಲಿಕ್ಕೆ JC ಪ್ರಶಾಂತ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ, ಅವರ ಸಂಪನ್ಮೂಲದಲ್ಲಿ ಇವತ್ತು ಪ್ರತಿದಿನ ಕಳೆದ 2 ತಿಂಗಳಿಂದ ಸ್ಪೋಕನ್ ಇಂಗ್ಲೀಷನ್ನು ಮಾಡ್ತಾ ಇದ್ದೇವೆ. ಮತ್ತು JC ರಾಜೇಂದ್ರ ಭಟ್ರವರು ರಾಷ್ಟ್ರೀಯ ತರಬೇತುದಾರರಿಂದ ಪೋಷಕರಿಗೆ ಆನ್ಲೈನಲ್ಲಿ ಬಹಳ ಒಳ್ಳೆಯ ಮಾಹಿತಿ ಕಾರ್ಯಾಗಾರವನ್ನು ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿದ್ದೇವೆ. ಇನ್ನು 2 ಕಾರ್ಯಕ್ರಮಗಳು ಉಳಿದಿದೆ. ಒಂದು ಸಸಿ ನೆಡುವಂಥ ಆಯುರ್ವೇದ ಸಸಿಗಳನ್ನು ನಡುವಂಥ ಕಾರ್ಯಕ್ರಮ, ಮತ್ತೊಂದು ಕೊರೋನಾ ವಾರಿಯರ್ಸಿಗೆ ಅಭಿನಂದನಾ ಕಾರ್ಯಕ್ರಮ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ಲಾಸ್ಮಾ ರಕ್ತವನ್ನು ನೀಡಿದಂಥ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಹೀಗೆ 7 ದಿನಗಳ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡ್ತಾ ಬಂದಿದ್ದೇವೆ. ಇನ್ನು 2 ದಿನಗಳು ಮಾತ್ರ ಬಾಕಿ ಇದೆ. ಇವತ್ತು 5ನೇ ದಿನ ಬಹಳ ಒಳ್ಳೆಯ ಕಾರ್ಯಕ್ರಮ, ನಿಜವಾಗಿ ಬಹಳ ಖುಷಿ ಕೊಟ್ಟಿದೆ. ತುಂಬ ಮಂದಿ ಸಾಮಾಜಿಕ ಅಂತರದಲ್ಲಿ ಮಾಸ್ಕ್ಗಳನ್ನು ಧರಿಸೋದರೊಂದಿಗೆ ಎಲ್ಲ ಸೇರಿಕೊಂಡಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೋರುತ್ತಾ ನಾನು 2 ಪ್ರಾಸ್ತಾವನೆಯನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಆಯುಷ್ಮಾನ್ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ JC ಅಧ್ಯಕ್ಷರಾದ ಫ್ರಾಂಕಿರವರೇ, ನಮ್ಮ ದಯಾನಂದ ಸರ್ ಅವರೇ, ನಮ್ಮ ತ್ಯಾಗಂ ಸರ್ ಅವರೇ, ಆನಂದ ಕೆ ಸರ್ ಅವರೇ, ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಮಂಜಪ್ಪ ಸರ್ ಅವರೇ ಮತ್ತು ಪವಿತ್ರ ಮೇಡಮ್ ಅವರೇ, ಹಾಗೂ ಸೇರಿದಂಥ ಎಲ್ಲ ಗ್ರಾಮಸ್ಥರೇ, ನಿಜವಾಗಿಯೂ ಒಂದು ಗ್ರಾಮ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಯಾಕೆಂತ ಹೇಳಿದರೆ
ಒಂದು ಮನೆ ಬಾಗಿಲಿಗೆ ಮುಟ್ಟುವಂಥ ಒಂದು ಕಾರ್ಯಕ್ರಮ ಆಗಿದೆ. ಯಾಕಂದರೆ ಆಯುಷ್ಮಾನ್ ಮೊದಲೆಲ್ಲ ಹೋಗಿ ಮಂಗಳೂರಲ್ಲಿ ಹೋಗಿ ಮಾಡಬೇಕಂತ ವ್ಯವಸ್ಥೆ ಇತ್ತು. ಈಗ ಅದನ್ನು ನಮ್ಮ ಅಕ್ಕಪಕ್ಕದ ಶಾಲೆಗಳಲ್ಲಿ ಸಂಘ ಸಂಸ್ಥೆಗಳು ಸೇರಿಕೊಂಡು ಮಾಡ್ತೀವಿ. ಅದೇ ರೀತಿ ನಾವು ಈಗ ಗ್ರಾಮ ಪಂಚಾಯತ್ ವತಿಯಲ್ಲಿ 4-5 ಕಡೆ ಇವಾಗಲೇ ಮಾಡಿ ಆಗಿದೆ. ಇದು ಒಂದು ಆರನೇ ಪ್ಲೇಸಲ್ಲಿ ಮಾಡ್ತೀವಿ. ಇನ್ನೂ 1-2 ಕಡೆ ಮಾಡಲಿಕ್ಕಿದೆ. ಅದೇ ನಮ್ಮ ಇದೇ ಇದನ್ನು ಕಾಲು ಬುಡಕ್ಕೆ ತಲುಪಿಸುವಂಥ ಒಂದು ವ್ಯವಸ್ಥೆ ಆಗಿರ್ತದೆ. ಇದರ ಸದುಪಯೋಗವನ್ನು ಗ್ರಾಮಸ್ಥರು ಪಡೆಯುವುದು ಅತ್ಯಗತ್ಯ. ಯಾಕೆಂತ ಹೇಳಿದ್ರೆ ಒಂದು ಕಾರ್ಡ್ ಮಾಡಿದ ತಕ್ಷಣ ಅವರಿಗೆ ಸಿಕ್ಕುವಂಥ ಸರ್ಕಾರದ ದೊರೆಯುವಂಥ ಎಲ್ಲ ಸವಲತ್ತುಗಳನ್ನು ಇದರಲ್ಲಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನಾನು JCG ಮಂಗಳಗಂಗೋತ್ರಿಯನ್ನು ಅಭಿನಂದಿಸ್ತಾ ಇದ್ದೇನೆ ಮೊಟ್ಟ ಮೊದಲಿಗೆ. ಯಾಕೆಂತ ಹೇಳಿದ್ರೆ ಅವರು ಎಲ್ಲ ಕಾರ್ಯಕ್ರಮದಲ್ಲೂ ಸಹಯೋಗದೊಂದಿಗೆ ಎಲ್ಲ ಕಾರ್ಯಕ್ರಮ ಕೈ ಜೋಡಿಸಿ ಮುನ್ನಡೆದುಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಮುನ್ನಡೆದುಕೊಂಡು ಬಂದಿದ್ದಾರೆ ಅಂತ ಹೇಳುತ್ತಾ ನನ್ನ 1-2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗ್ರಾಮ ಪಂಚಾಯತ್ ಅವರೊಟ್ಟಿಗೆ ಕೂಡಿಕೊಂಡು ಆಯುಷ್ಮಾನ್ ಕಾರ್ಡಿನ ಒಂದು ಜನರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಅದರ JC ಅಧ್ಯಕ್ಷರಾದಂಥ ಫ್ರಾಂಕಿ ಅವರು, ನಾನು ಬಾಲ್ಯದಿಂದಲೇ ಬಲ್ಲೆ. ಕೆಲವರೆಲ್ಲ ನೀವು ಇತ್ತೀಚೆಗೆ ಬಂದಿರಿ ಅಷ್ಟೇ. ಒಂದು ತುಂಟ ಹುಡುಗರಾಗಿದ್ದಂಥ ಫ್ರಾಂಕಿ ಅವರು ಇಷ್ಟು ಮೇಲಕ್ಕೆ ಬಂದು ಒಂದು ಸಮಾಜ ಸೇವೆಯನ್ನು ತೊಡಗಿಸಿಕೊಂಡದ್ದು ಬಹಳ ಅದ್ಭುತ. ಹಿನ್ನೆಲೆಯನ್ನು ಖಂಡಿಸಿದಾಗ ಅವರು ಮೆಚ್ಚಿಕೊಳ್ಳಲೇಬೇಕು. ಇದಕ್ಕೆ ಬರಬೇಕಾದ್ರೆ ಸಮಾಜ ಸೇವೆ ಯಾಕೆ ಮಾಡಬೇಕು ಎನ್ನುವಂಥ ಮನೋಭಾವನೆ ಬರಬೇಕಾದ್ರೆ ಅವರು ಕೆಲಸದಲ್ಲಿ ಭಾಳ ಎಲ್ಲವನ್ನು ಅನುಭವಿಸಿಕೊಂಡೇ ಬಂದಿದ್ದಾರೆ. ಅಂಥವರಿಗೆ ಮಾತ್ರ ಇಂಥ ಆಲೋಚನೆಗಳು ಬರ್ತವೆ. ಅದರೊಂದಿಗೆ ಅಂಥದೇ ಮನಸ್ಸುಳ್ಳ JC ಅವರ ಒಟ್ಟಿಗೆ ಕೂಡಿಕೊಂಡು ಅವರು ಅದರ ಮುಂದಾಳತ್ವ ವಹಿಸಿಕೊಂಡು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಹೋಗುವುದು ಜನರಿಗೆ ಭಾಳ ಉಪಯೋಗ ಅಂತ ನನ್ನ ಅನಿಸಿಕೆ. ಅದನ್ನು ಮಾಡ್ತಾ ಇದ್ದೀರಾ. ಪಂಚಾಯಿತಿಯ ಮೊಹಮ್ಮದ್ರವರು ಸಹ ಈ ಎಲ್ಲ ಬಡವರಿಗೆ ಸಲ್ಲಲ್ಪಡುವಂಥ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದು ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮೊನ್ನೆ ಏನೋ ಸ್ವಲ್ಪ ಅವರ ಮಾಹಿತಿಯಲ್ಲಿ ಕೊರತೆ ಇತ್ತು ಏನೋ ಗೊತ್ತಿಲ್ಲ. ಮೊನ್ನೆ ಇಲ್ಲಿ ಶಾಲೆಗೆ ತುಂಬ ಜನ ಬಂದಿದ್ದರು ದಾರಿ ಮಾಡಲಿಕ್ಕೆ ಅಂಥೇಳಿ. ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಆದರೆ ಅದು ನಿಜವಾಗಿ ಅವರು ಅಲ್ಲೇ ನಡೆಸ್ತಾ ಇದ್ದರು. ಅಲ್ಲಿ ಸ್ಟಾರ್ಟ್ ಅದು ತುಂಬ ಜನ ಬಂದಿದ್ದರು. ಮೊನ್ನೆ ತುಂಬ ಜನ ಬಂದರು. ಮೊನ್ನೆ ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಇದೇ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಏನೋ ಹೇಳಿದರು ಶಾಲೆಯಲ್ಲಿ ನಡೀತದೆ ಅಂತ. ಅದು ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಕೆಲವೊಮ್ಮೆ ಹೀಗೆ ಆಗುತ್ತೆ. ಆದರೆ ಅದರಿಂದ ತುಂಬ ಜನರಿಗೆ ತೊಂದರೆ ಆಗಲಿಲ್ಲ. ಮತ್ತು ನಮ್ಮ ಹಳ್ಳಿ ಕುಟ್ಟಿನವರೆಲ್ಲ ಬೇರೆಯವರಿಗೆ ಹೇಳಿದ್ರು ಅಲ್ಲಿ ಇಲ್ಲ. ಅದರಲ್ಲೂ ಈಗ ಸರ್ ಒಂದು ಈಗ ನೆಟ್ವರ್ಕ್ ಇವತ್ತು ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಅದು ಮೊನ್ನೆನೂ ಸಹ ಸರ್ವರ್ ಸರಿ ಸಿಗ್ತಾ ಇಲ್ಲ. ಸ್ವಲ್ಪ ತಡ ಆಗ್ತದೆ. ಮಧ್ಯಾಹ್ನ ನಂತರ ಸ್ವಲ್ಪ ಸರಿ ಆಗ್ತದೆ ಒಮ್ಮೊಮ್ಮೆ. ಹಾಗೆ ಅದನ್ನೆಲ್ಲ ಚಯಿಸ್ಕೊಂಡು ನಾವು ಅದರಂತೆಗೆ ಮುಂದುವರಿಬೇಕಾಗುತ್ತೆ. ಮತ್ತು ನಮ್ಮ ಶಾಲೆಯಲ್ಲಿ ಕಲಿತಂಥ ರಾಗಿಕುಟಿನವರಲ್ಲ, ಮೊದಲ ಮಂಡಲ ಪಂಚಾಯತ್ ಅಧ್ಯಕ್ಷರು ಸಹ ನಮ್ಮ ಶಾಲೆಯಿಂದಲೇ ಓದುವರು. ಮೊದಲು ಮಂಡಲ ಪಂಚಾಯತ್ ಅಂತ ಇತ್ತು. ಅದರಲ್ಲಿ ಜಿಲ್ಲಾ ಪಂಚಾಯತಿನಲ್ಲಿ ಮೊದಲ ಅಧ್ಯಕ್ಷರು ನಮ್ಮ ಶಾಲೆಯಿಂದ ಓದೋರು ಜಿಲ್ಲಾ ಪರಿಷತ್ ಸದಾನಂದ ಕುಂಜ ಅವರು ಇದೇ ಶಾಲೆ ವಿದ್ಯಾರ್ಥಿ. ಹಾಗೆ ಬೇರೆ ಬೇರೆ ರಂಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ದೊಡ್ಡ ಬಿಸ್ನೆಸ್ ಮನ್ಗಳಿದ್ದಾರೆ, ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿದವರಿದ್ದಾರೆ, ನಮಗೆ ಇದರಲ್ಲಿ ಹೋಟೆಲರಂಥ ವ್ಯಕ್ತಿಗಳಿದ್ದಾರೆ. ಎಲ್ಲ ಇದೇ ಶಾಲೆ ವಿದ್ಯಾರ್ಥಿಗಳು. ಹಾಗೆ ಎಲ್ಲರಿಗೂ ಸ್ವಲ್ಪ ಇಂದಿನ ಕಾಲದಲ್ಲಿ ನಮ್ಮ ಸರಸ ಇಲ್ಲಿಯ ವಿದ್ಯಾರ್ಥಿಯಾಗಿರಬೇಕು. ಸಾಧಾರಣ ಈ ಏರಿಯಾದ ಎಲ್ಲ ಜನ ಇಲ್ಲೇ ಕಲ್ತಿದ್ದಾರೆ. ಅವರಿಗೆ ನಮಗೆ ಖುಷಿ ಏನು ಅಂತ ಹೇಳಿದ್ರೆ ಅವರಿಗೆ ಇಂಥ ಸಮಾಜ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ಕೊಟ್ಟಿದೆ ಅಂತ ತಿಳ್ಕೊಳ್ತೇನೆ. ಇನ್ನು ಮುಂದೆಯೂ ಅವರು ಇಂಥ ಸಮಾಜ ಸೇವೆ ಮಾಡಲಿ ಅಂತ ಹೇಳಿ ದೇವರಲ್ಲಿ ಬೆಳ್ತಾ ನಾನು ಮಾತು ಮುಗಿಸ್ತೇನೆ. ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮವನ್ನು ಇವತ್ತು ಈ ಶಾಲೆಗೆ ಆಯೋಜನೆ ಮಾಡಿದ್ದಾರೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಆತ್ಮೀಯರಾಗಿರುವಂಥ ಫ್ರಾಂಕಿ ಅವರೇ ಹಾಗೂ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ವಹಿಸಿದಂಥ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ನಮ್ಮ ಆತ್ಮೀಯರಾಗಿರುವಂಥ ಮೊಹಮ್ಮದ್ ಅವರೇ ಹಾಗೂ ಈ ವೇದಿಕೆಯಲ್ಲಿ ನೆಲೆಸಿರುವಂತಹ ಗಣ್ಯರೇ ಹಾಗೂ JCನ ಪದಾಧಿಕಾರಿಗಳೇ ಹಾಗೂ ನಮ್ಮ ಮಂಜಾಡಿ ಗ್ರಾಮಸ್ಥರೇ ಹಾಗೂ ಮಾಧ್ಯಮ ಮಿತ್ರದವರು. ಸರ್ಕಾರ ಹೇಳಿದಾಗೆ ನಮ್ಮ ಸರ್ ಹೇಳಿದರು, ಸರ್ಕಾರ ಕೆಲವೊಂದು ಯೋಜನೆಗಳನ್ನು ಮಾಡ್ತದೆ. ಆ ಯೋಜನೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿದರು ಕೆಲವರು. ಅದು ಸರಿ ಇದೆ ಸರ್, ನಾನು ಒಪ್ಕೊಡ್ತೀನಿ. ಯಾಕೆಂದರೆ ಗ್ರಾಮಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿ ಕೊರತೆ. ಮಾಹಿತಿ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ನಾವು ಮಾಹಿತಿಯನ್ನು ಕೊಡಲಿಕ್ಕೂ ಆಗ್ತದೆ. ಸರ್ಕಾರದ ಯಾವುದೋ ಒಂದು ಜನಾದ್ವೇಷದಿಂದ ಏನು ಸರ್ಕಾರ ಯೋಜನೆಗಳು ಮಾಡ್ತದೆ ಆ ಯೋಜನೆಗಳನ್ನು ಜನರ ಬಳಿಗೆ ತಗೊಂಡು ಹೋಗಲಿಕ್ಕೆ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡ್ತವೆ. ಹಾಗಾಗಿ
ನಮ್ಮ ಅಧ್ಯಕ್ಷರಾಗಿರುವಂಥ JCIನ ಅಧ್ಯಕ್ಷರಾಗಿರುವಂಥ ಫ್ರ್ಯಾಂಕಿ ಅವರು ಇಂಥ ಕಾರ್ಯದಲ್ಲಿ ತೊಡಗಿರುವುದು ನಿಮ್ಮೆಲ್ಲರ ಪರವಾಗಿ ಹಾಗೂ ಮಂಜನಹಳ್ಳಿ ಗ್ರಾಮ ಪಂಚಾಯತಿಯವರಿಗೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ನಾನು ಮೊದಲಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರು ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡುವ ಒಬ್ಬ ನೌಕರ. ಅವರು ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಥಮ ವರ್ಗದಲ್ಲಿ ತೇರ್ಗಡೆ ಆಗಿರುವಂಥವ್ರಿಗೆ ಈಗಾಗಲೇ ಹೇಳಿದಾಗೆ JCIನವರು ಒಳ್ಳೆಯ ಆರ್ಥಿಕ ಚಟುವಟಿಕೆಗಳನ್ನು, ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ತಾ ಬಂದಿದ್ದಾರೆ. ಇಂಥ ಚಟುವಟಿಕೆಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಾಗಿ ನಡೆದು ನಮ್ಮ ಮಂಜನಹಳ್ಳಿ ಗ್ರಾಮಸ್ಥರಿಗೆ ಹೆಚ್ಚಿನ ಲಾಭ ಇದರಿಂದ ನಿಮ್ಮ ಸಂಸ್ಥೆಯಿಂದ ಸಿಗಲಿ ಅಂತೇಳಿ ನನ್ನ ಒಂದು ಆಶಯ ಇನ್ನೂ ಕೂಡ. ಹಾಗಾಗಿ ಈ ಸಭೆಯ ಉದ್ದೇಶ ಏನು ಅಂತ ಹೇಳಿದರೆ ಆಯುಷ್ಮಾನ್ ಕಾರ್ಡ್. ಈಗ ನಮ್ಮ ಆಯುಷ್ಮಾನ್ ಕಾರ್ಡ್ ಅಂತ ಹೇಳಬೇಕು ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಂಯೋಜನೆಯಲ್ಲಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಅದು ಕೂಡ ಸಮ್ಮೇಳನದಲ್ಲಿ ಆಯುಷ್ಮಾನ್ ಕಾರ್ಡನ್ನು ಮಾಡಿರುವಂಥದ್ದು. ಇದರಲ್ಲಿ ಒಂದು ಬೆನಿಫಿಟ್ ಅಂದರೆ ಒಂದು 5 ಲಕ್ಷ ತನಕ ನಿಮಗೆ BPL ಕಾರ್ಡ್ದಾರಿಗೆ 5 ಲಕ್ಷ ತನಕ ಉಚಿತ ಚಿಕಿತ್ಸೆ 1 ವರ್ಷದಲ್ಲಿ ಸಿಗುವಂಥದ್ದು. ಇನ್ನೂ ಕೂಡ ಅದರಲ್ಲಿ APL ವರ್ಗದವರೆಗೂ ಕೂಡ ಒಂದು 30% ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥದ್ದು ಈ ಕಾರ್ಡಿನಲ್ಲಿ ಸಿಗ್ತದೆ. ನಿಮಗೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡಲ್ಲಿ ಈ ಸೌಲಭ್ಯಗಳು, ಈ ಕಾರ್ಡನ್ನು ತೋರಿಸಿದ್ರೆ ನೀವು ಏನು ನಮ್ಮ ಜಿಲ್ಲಾಸ್ಪತ್ರೆಗಳಲ್ಲಿ ಹೋದರೆ ಅದರ ರೆಫರಲ್ ಲೆಟರ್ ಅಂತೇಳಿ ತಗೊಂಡು ನಾವು ಪ್ರೈವೇಟು ಆಸ್ಪತ್ರೆಗಳಲ್ಲಿ ನಾವು ಈ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಅಂತೇಳಿ ನಾನು ಮಾಹಿತಿಯನ್ನು ತಿಳಿಸಲಿಕ್ಕೆ ಮಾಡಿಕೊಳ್ತೇವೆ. ಹಾಗೂ ಈಗ ಒಂದು ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ JCI ಪದಾಧಿಕಾರಿಗಳು ಅಧ್ಯಕ್ಷ JCI ಎರಡು ಮಾತನಾಡಬೇಕಾಗಿ ನಮ್ಮ JCI ಅಧ್ಯಕ್ಷರಾದಂತಹ ಗಂಗೋತ್ರಿ ಉತ್ಸವ 2020 JCI ಸಪ್ತಾಹ ಕಾರ್ಯಕ್ರಮದ ಪ್ರಯುಕ್ತ ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮ JCI ಸಂಸ್ಥೆಯ ಅಧ್ಯಕ್ಷರಾದಂತಹ ಫ್ರಾಂಕಿ ಅವರೇ, ಮಂಜನಹಳ್ಳಿ ಪಂಚಾಯತ್ನಾದ್ಯಂತ ಓಡಾಡುವಂಥ ಒಬ್ಬ ಪಾರದರ್ಶಕ ವ್ಯಕ್ತಿಯಾಗಿರತಕ್ಕಂಥ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಮಹಮ್ಮದ್ ಸೈ ಅವರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ರೀಯುತ ಮಂಜಪ್ಪನವರೇ, ನಮ್ಮ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರಾದಂಥ ಸನ್ಮಾನ್ಯ ದಯಾನಂದ್ರ ಅವರೇ, ನಮ್ಮ JCIಯ ನಿಕಟಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ಪವಿತ್ರ ಗಣೇಶ್ ಅವರೇ, ಸ್ಥಾಪಕ ಅಧ್ಯಕ್ಷರಾದಂಥ ತ್ಯಾಗಂ ಸರ್ ಅವರೇ, ಕಾರ್ಯದರ್ಶಿ ಹೆಬ್ಬಾರ್ ಅವರೇ, ಹಾಗೂ JCI ಸಂಸ್ಥೆಯ ಎಲ್ಲ ಸದಸ್ಯರೇ ಮತ್ತು ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ JCI ಸಂಸ್ಥೆ ಮತ್ತು ಪಂಚಾಯತ್ ಆಯೋಜನೆ ಮಾಡಿದೆ. JCI ಸಪ್ತಾಹದ 7 ದಿವಸಗಳ ಕಾರ್ಯಕ್ರಮಗಳಲ್ಲಿ ಬಹುಶಃ ಇದು 6ನೇ ದಿವಸದ ಕಾರ್ಯಕ್ರಮ ಅಂದುಕೊಂಡಿದೆ. ಇದೀಗ ಮೊದಲು 5 ಕಾರ್ಯಕ್ರಮಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. 11 ವರ್ಷಗಳ ಹಿಂದೆ ಹುಟ್ಟಿಕೊಂಡಂಥ ಈ JCI ಸಂಸ್ಥೆಯ ರೂವಾರಿ ತ್ಯಾಗಂ ಸರ್. ನಾವು ಯಾಕೆ ಅವರ ಹೆಸರನ್ನು ಒಂದು ಇಲ್ಲಿ ಉಲ್ಲೇಖ ಮಾಡಬೇಕಂತ ಹೇಳಿದರೆ, ಇಷ್ಟೊಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ಒಂದಷ್ಟು ಜನೋಪಯೋಗಿ ಕೆಲಸಗಳು ಸಮಾಜದ ಜನರಿಗೆ ಅದು ತಲುಪಬೇಕು ಅನ್ನೋ ಉದ್ದೇಶದಿಂದ ನಿಜಾಗ ಅವರು ಹೇಳಿದ್ದಾರೆ, ಈ ಸಂಸ್ಥೆ ಅನ್ನುವಂಥದ್ದು ವ್ಯಕ್ತಿತ್ವ ವಿಕಸನ, ತಾನು ವಿಕಸನಗೊಳ್ಳಬೇಕು, ಬೇರೆಯವರನ್ನು ವಿಕಸನ ಮಾಡಬೇಕು, ಹೊರತು ಸಮಾಜ ಸೇವೆಗೆ ಇದು ಸೀಮಿತವಾದಂಥ ಸಂಸ್ಥೆ ಅಲ್ಲ. ಆದರೂ ಒಂದು ಹೆಜ್ಜೆ ಮುಂದೆ ಇಟ್ಟುಕೊಂಡು ಸಮಾಜಕ್ಕೂ ಕೂಡ ಈ ನಮ್ಮ ಸೇವೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಅವರು ಕಳೆದ 11 ವರ್ಷಗಳಿಂದ ಎಲ್ಲರ ಸಹಕಾರವನ್ನು ಸೇರಿಸಿಕೊಳ್ಳುತ್ತಾ, ನಮ್ಮ ಪ್ರೊಫೆಸರ್ ಪ್ರಶಾಂತ್ ನಾಯ್ಕರು ಕೂಡ ಇದ್ದಾರೆ, ಎಲ್ಲರನ್ನ ಸೇರಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಅಲ್ಲಲ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೇವೆ. ಸ್ನೇಹಿತರೆ, ನಮ್ಮ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸು ಇದು ಆಯುಷ್ಮಾನ್ ಭಾರತ್. ಅವರು ಏನು ಯೋಚನೆ ಮಾಡಿದರು ಅಂತ ಹೇಳಿದರೆ, ಈ ದೇಶ ರೋಗ ಮುಕ್ತ ದೇಶ ಆಗಬೇಕು, ರೋಗದಿಂದ ಯಾರೂ ಸಾಯಬಾರದು, ಅವರಿಗೆ ಏನಾದರೂ ಕಾಯಿಲೆ ಬಂದರೂ ಕೂಡ ಉಚಿತವಾಗಿ ಅವರ ರೋಗವನ್ನು ವಾಸಿ ಮಾಡತಕ್ಕಂಥ ಒಂದು ಯೋಜನೆಯನ್ನು ನಾವು ದೇಶದಾದ್ಯಂತ ಕೈಗೊಳ್ಳಬೇಕಂತ ಹೇಳಿಕೊಂಡು ಇಂಥ ಆಯುಷ್ಮಾನ್ ಕಾರ್ಡನ್ನು, ಅದು APL ಇರ್ಬೋದು, BPL ಇರ್ಬೋದು, ಎಲ್ಲರಿಗೂ ಅದನ್ನು ವಿತರಿಸುವ ಒಂದು ಯೋಜನೆಯನ್ನು ಅವರು ಕೈಗೊಂಡು, ಈಗ ಸರ್ ಹೇಳಿದಾಗೆ ವರ್ಷಕ್ಕೆ 5 ಲಕ್ಷವನ್ನು BPL ಕಾರ್ಡ್ನವರು ಪಡ್ಕೊಳ್ಳೋದಿದ್ದರೆ APLನವರು ಕೂಡ ಸುಮಾರು ಅದರ 30% ಅದನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಅದರಲ್ಲಿ ಇರ್ತದೆ. ಇನ್ನು ಮುಂದಿನ ದಿವಸಗಳಲ್ಲಿ ಬಹುಶಃ ಅದು APL BPL ಎರಡೂ ಕೂಡ ಒಂದೇ ಆಗಲಿಕ್ಕೂ ಸಾಧ್ಯತೆ ಇರ್ಬೋದು. ಅದು ಎರಡನ್ನು ಆಯುಷ್ಮಾನ್ ಕಾರ್ಡನ್ನೇ ಬಿಟ್ಟು ಬಹುಶಃ ಕೇವಲ ಆಧಾರ್ ಕಾರ್ಡ್ನ ಮೂಲಕವೇ ಅವಕಾಶನ ಪಡ್ಕೊಳ್ಳುವಂಥ ಅವಕಾಶವು ಮುಂದಕ್ಕೆ ಬರಲಿಕ್ಕೂ ಸಾಕು. ಅದು ಏನೇ ಇರಲಿ, ಒಳ್ಳೆಯ ಕಾರ್ಯಕ್ರಮದ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಈ ದೇಶ
ಮತ್ತು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ಜೊತೆಯಾಗಿದ್ದು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಂತ ಹೇಳಿಕೊಂಡು ಇಡೀ ಈ ಆಯುಷ್ಮಾನ್ ಕಾರ್ಡ್ ಅನ್ನೋಂಥದ್ದು ಪ್ರತಿ ಗ್ರಾಮದ ಕೊನೆಯ ಮನೆಗೂ ಕೂಡ ಅದು ಕೊನೆಯ ವ್ಯಕ್ತಿ ಕೂಡ ಅದು ತಲುಪಬೇಕಂತ ಹೇಳ್ಕೊಂಡು ಈ ಕಾರ್ಯಕ್ರಮವನ್ನು ಅಲ್ಲಲ್ಲಿ ಯೋಜನೆ ಮಾಡಿರುವಂಥದ್ದು. ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. JC ಸಂಸ್ಥೆಗೆ, ನಮ್ಮ ಮಂಜನಾಡು ಪಂಚಾಯತಿಗೆ ನಾವೆಲ್ಲ ಆಭಾರಿಯಾಗಿರೋಣ. ಅವರು ಇನ್ನಷ್ಟು ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬರಲಿ, ನಮ್ಮ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೀನಿ. ಕಮಲಾಕ್ಷ ಶೆಟ್ಟಿಗರ್ ಅವರಿಬ್ಬರ ಜೊತೆಯಲ್ಲಿ ಕಳೆದ ವರ್ಷ ನಾವು ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಅದೇ ರೀತಿ ಶ್ರೀಮತಿ ಪವಿತ್ರ ಗಣೇಶ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ JCIಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಅತಿಥಿಗಳೇ, ಒಂದು JC ಸಂಸ್ಥೆ ಸಮಾಜಮುಖಿ ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಮಾಡ್ತಾ ಬರ್ತದೆ. ಅದರಲ್ಲೂ ಕೂಡ ನಮ್ಮ ಫ್ರಾನ್ಸಿಸ್ ಪುಟಿನರ್ ಅವರ ಒಂದು ನೇತೃತ್ವದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಬರ್ತದೆ. ಇದೀಗ ನಾವು JC ಮಂಗಳ ಗಂಗೋತ್ರಿ ಉತ್ಸವದ 6ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮ ಕೂಡ ಬಹಳ ಉತ್ತಮ ರೀತಿಯಲ್ಲಿ ನಡೆಯಲಿ, ಮುಂದಿನ ನಮ್ಮ JC ಸಂಸ್ಥೆಯು ಕೂಡ ಅತ್ಯುನ್ನತ ಮಟ್ಟಕ್ಕೆ ಏರಲಿ ಅನ್ನುವಂಥ ಆಶಯದೊಂದಿಗೆ ನನ್ನೆರಡು ಮಾತನ್ನು ಈ ಆಯುಷ್ಮಾನ್ ಕಾರ್ಡ್ ನೋಂದಾವಣೆ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಮಂಜನಾಡಿ ಗ್ರಾಮ ಪಂಚಾಯತ್ನ ಸಹಯೋಗದೊಂದಿಗೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಮೊಹಮ್ಮದ್ ಅಸೈ ಅಧ್ಯಕ್ಷರು ಮಂಜನಾಡಿ ಗ್ರಾಮ ಪಂಚಾಯತ್ ಇವರಿಗೆ ನಮ್ಮ JCI ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಭಾಗವಹಿಸಿದಂತಹ ಶ್ರೀಯುತ ಮಂಜಪ್ಪ HH ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜನಾಡಿ ಗ್ರಾಮ ಪಂಚಾಯತ್ ಇವರು ಈ ಕಾರ್ಯಕ್ರಮಕ್ಕೆ ಏನು ಆಯುಷ್ಮಾನ್ನ ಇಂಪಾರ್ಟೆನ್ಸ್, ಅದರ ಪ್ರಾಮುಖ್ಯತೆ, ಅದು ಹೇಗೆ, ಯಾವ ಕಾರ್ಡಿಗೆ ಹೇಗೆ ಅನುಕೂಲತೆ, ಅದು ಮೊದಲು ನಮಗೆ ಗೊತ್ತಾಗಿರಬೇಕು. ಯಾಕಂದರೆ ಕೆಲವರಿಗೆ ಬಹಳಷ್ಟು ಮಾಹಿತಿ ಇಲ್ಲ. ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ಸೀದಾ ಆಸ್ಪತ್ರೆಗೆ ಹೋದರೆ ಆಗ್ತದಂತೆ, ಆದರೆ ಜಿಲ್ಲಾ ಕೇಂದ್ರಕ್ಕೆ ಹೋದರೆ ಮಾತ್ರ ಸಾಧ್ಯ ಅಂತ ಅದು ಇನ್ನೂ ಸಹ ಕೆಲವು ಜನರಿಗೆ ಗೊತ್ತಿಲ್ಲ. ಆದ್ದರಿಂದ ಮೊದಲು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ನಾವು ಈ ಆಯುಷ್ಮಾನ್ ಕಾರ್ಡನ್ನು ತೋರಿಸಿ ಅಲ್ಲಿಂದ ರೆಕಮೆಂಡೇಶನ್ ತಗೊಂಡು ನಾವು ಹೋಗಬೇಕಾಗ್ತದೆ. ಅದನ್ನು ಭಾಳ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ JCI ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಯುತ ದಯಾನಂದ ಸರ್, ಇವರು ನಮಗೆ ಮೊದಲಿಂದಲೇ ಪರಿಚಯ ಮತ್ತು ಅವರ ಮಾತು ಕೇಳಬೇಕಂತ ನಾನು ತುಂಬ ಸಮಯದಿಂದ ಆಲೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ತುಂಬ ಅವರ ಮಾತಲ್ಲಿ ತುಂಬ ಕಲೀಲಿಕ್ಕಿರ್ತದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೆ ನಮ್ಮ JCI ಮಂಗಳ ಗಂಗೋತ್ರಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ನಮ್ಮ JCI ಸಪ್ತಾಹ ಹೇಗೆ, ಏನು, ಎತ್ತ ಇದರ ಬಗ್ಗೆ ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ JC ತ್ಯಾಗಂ ಸರ್. ಇವರಿಗೆ ನಮ್ಮ JCI ಮಂಗಳ ಗಂಗೋತ್ರಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಗೌರವ ಸಲಹೆಗಾರರಾದ ಶ್ರೀಯುತ ಆನಂದ್ ಸರ್ ಅಸೈಗೋಳಿ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಂದಕ್ಕೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಾರೆ. ಇವರಿಗೆ ನಮ್ಮ JCI ಮಂಗಳ ಗಂಗೋತ್ರಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ಅದೇ ರೀತಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಪವಿತ್ರ ಗಣೇಶ್ ಹಾಗೂ ನಮ್ಮ ಈಗಷ್ಟೇ ಇಲ್ಲಿಂದ ನಿರ್ಗಮಿಸಿದರು ಶಾಲೆಯ ಕರೆಯಿಂದಾಗಿ, ಯಾರಂದರೆ ಪ್ರಭಾಕರ್ ಜೋಗಿ ಸರ್ ಇವರಿಗೆ, ಹಾಗೂ ನಮ್ಮ ಪ್ರಶಾಂತ್ ನಾಯಕ್ ಸರ್ ಇವರಿಗೆ ನಮ್ಮ JCI ಮಂಗಳ ಗಂಗೋತ್ರಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಧ್ಯಮ ಮಿತ್ರರು ಶ್ರೀಯುತ ಅನ್ಸಾರ್ ಅಸೈಗೋಳಿ ವಿಜಯವಾಣಿಯ ಅನ್ಸಾರ್ ಇನೋಡಿ ವಿಜಯವಾಣಿಯ ವರದಿಗಾರರು ಹಾಗೂ ಆಸಿಫ್ ಇವರು ಹೊಸಕೂರಲ್ಲಿಂದ ಈ ನಮ್ಮ ಕಾರ್ಯಕ್ರಮದ ಪ್ರಚಾರವನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟು ನಮ್ಮ ಈ ಮಂಗಳ ಗಂಗೋತ್ರಿಯ ಪ್ರಚಾರವನ್ನು ಬಹಳ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸಾಧನಾ ಶ್ರೀ ಪ್ರಶಸ್ತಿ ವಿಜೇತರಾದ ಶ್ರೀಯುತ ಕಮಲಾಕ್ಷ ಶೆಟ್ಟಿಗರ್ ಹಾಗೂ JC ಅಬೂಬಕರ್ ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ JCಯ ಸದಸ್ಯರು ಬಹಳ ಅಚ್ಚುಕಟ್ಟದೇನಂದರೆ ಮತ್ತೆ ಬಹಳ ಶಿಸ್ತುಬದ್ಧವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಫಲಾನುಭವಿಗಳಾಗಿ ಇಲ್ಲಿ ಆಗಮಿಸಿದಂತಹ ಎಲ್ಲರಿಗೂ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳುತ್ತಾ ಬಂದಂತಹ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಈ ಆಯುಷ್ಮಾನ್ ಕಾರ್ಡ್ ಆಗಮಿಸಿದ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಹೈದರ್ ಮತ್ತು ತಂಡ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಧನ್ಯವಾದ. ಹಾಗೂ ಈ ಕಾರ್ಯಕ್ರಮದ ಸಹ ಶಿಕ್ಷಕರು ನಮ್ಮ ಜೊತೆ ಈ ಶಾಲೆಯಲ್ಲಿ ಆಗಮಿಸಿದ್ದಾರೆ. ನಮಗೆ ಬಹಳ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡಲೇ ಮಾಡಿಕೊಟ್ರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯ ಧನ್ಯವಾದವನ್ನು